ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದ ಕಾಪು ವಿದ್ಯಾನಿಕೇತನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಶಾಲಾರಂಭವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಮಕ್ಕಳನ್ನ ಹುಲಿವೇಷ ಹಾಗೂ ಕೋಳಿವೇಷ ಮುಖಾಂತರ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಕಾಪು ವಿದ್ಯಾನಿಕೇತನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಶಾಲಾರಂಭವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಹುಲಿವೇಷ ಹಾಗೂ ಕೋಳಿ ವೇಷದ ಮುಖಾಂತರ ವಿದ್ಯಾರ್ಥಿಗಳನ್ನು ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಇದೇ ವೇಳೆ ಅತಿಥಿ ಗಣ್ಯರನ್ನ ಕೂಡ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಕಾರ್ಯಕ್ರಮವನ್ನು ಕಾಪು ಶಾಸಕ ಲಾಲಾಜಿ ಮೆಂಡನ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಮತ್ತೆ ಶಾಲಾರಂಭ ಆಗಿರುವುದು ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ಮೂಡಿದೆ ಎಂದು ಹೇಳಿದರು. ಮಕ್ಕಳು ಮತ್ತು ಅಭಿಮಾನಿಗಳೆಲ್ಲ ಈ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಆದಾಗ ನಾವೆಲ್ಲ ಸಾಕ್ಷೀಭೂತರಾಗಿ ಇಲ್ಲಿ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿಕೊಟ್ಟು ಈ ವಿದ್ಯಾಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯೆಯನ್ನು ಪಡೆದಿದ್ದಾರೆ. ಇವತ್ತು ಇಲ್ಲಿ ಕಟ್ಟಂಥ ವಿದ್ಯಾರ್ಥಿಗಳು ದೇಶ ವಿದೇಶಗಳು ಕೂಡ ಸಾಕಷ್ಟು ಜನಿದ್ದಾರೆ. ಒಂದು ವಿದ್ಯಾನಿಕೇತನ ಸಂಸ್ಥೆ ಮಾನ್ಯ KPR ಅವರು ನೇತೃತ್ವದಲ್ಲಿ ಪ್ರಾರಂಭ ಆದಾಗ ನಮ್ಮೆಲ್ಲ ಒಂದು ಈ ಭಾಗದ ಜನರಿಗೆ ಕೂಡ ICS ಕಾಲೇಜು SQ PUC ಪ್ರತಿಭೆಗಳಿಗೂ ಈ ಒಂದು ಕಾಲೇಜಲ್ಲಿ ಜೊತೆಗೆ ನರ್ಸಿಂಗ್ ಕ್ಲಾಸ್ ಕೂಡ ನಡೆಸ್ತಾ ಇತ್ತು. ಬೇರೆ ಬೇರೆ ಕಾರಣದಿಂದ ಕೋವಿಡ್ ಕಾರಣದಿಂದ ಸ್ವಲ್ಪ ಎಲ್ಲ ನಮ್ಮ ಸಂಸ್ಥೆಗೆ ಮಾತ್ರ ಅಂತಲ್ಲ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಕೂಡ ಒಂದು ರೀತಿಯ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗಿತ್ತು. ಇವತ್ತು ಮತ್ತೆ ಪುನಶ್ಚೇತನಾಗಿ ಮಕ್ಕಳು ಕೂಡ ಸುರಕ್ಷಿತವಾಗಿ ವಿದ್ಯಾಸಂಸ್ಥೆಗಳಿಗೆ ಮರಳಿ ಶಾಲೆಗೆ ಬರ್ತಾ ಇದ್ದಾರೆ. ತದಬಳಿಕ ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಮಾತನಾಡಿ, ವಿದ್ಯಾರ್ಥಿಗಳನ್ನ ಭವ್ಯವಾಗಿ ಸ್ವಾಗತ ಮಾಡಿರುವುದು ಖುಷಿ ತಂದಿದೆ. ಇಲ್ಲಿನ ಶಿಕ್ಷಣ ಸಂಸ್ಥೆಯ ತತ್ವಗಳನ್ನ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಮಕ್ಕಳು ಮನೆಯಲ್ಲಿ ಇದ್ದು ಈ ಥರ ಆಗಿದೆ. ಅವರಿಗೆ ಹೊಸ ಸಂಚಲನವನ್ನು ಹೊಸ ಜೀವನವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ನಾವು ಪೋಷಕರು ಮತ್ತು ಪಾಲಕರು ಮತ್ತು ಶಾಲೆಯವರೆಲ್ಲ ಸೇರಿ ಮಾಡಬೇಕಾಗಿದೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ತುಂಬ ಜವಾಬ್ದಾರಿ ಇದೆ. ಇನ್ನು ಕೂಡ ಬಹುಶಃ ಭಾರತದಲ್ಲಿ ನಾವು ಬರಬಾರ್ದಂತ ನಮ್ಮ ಪ್ರಾರ್ಥನೆ ಇದೆ ದೇವರ. ಆದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಸುದ್ದಿ ಬರ್ತಾ ಇದೆ. ಅದು ಇಲ್ಲಿ ದೇವರಿಂದ ನಾವು ತಿಳ್ಕೊಂಡಂಥ ನಮ್ಮ ಶಾಸಕರು ಹೇಳಿದಾಗೆ 108 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಇಲ್ಲ ಆಗಿದೆ. ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಸಮಾಧಾನವಾಗಿ ಬೇರೆ ಬೇರೆ ಕಡೆ ಒಂದು ಮನೆ ಬಾಂಬೆಲಿದ್ದೆ, ಅಲ್ಲಿ ಕೂಡ ತಗೊಂಡಿದೆ, ಬೆಂಗಳೂರಲ್ಲಿದ್ದೆ, ಅಲ್ಲಿ ಕೂಡ ತುಂಬ ತಗೊಂಡಿದೆ. ಇಲ್ಲಿ ದೇವರದಿಂದ ಯಾವುದೂ ಆ ಥರ ಕೇಸ್ ರಿಪೋರ್ಟ್ ಆಗ್ತಾ ಇಲ್ಲ. ಆದರೂ ಕೂಡ ನಾವು ಎಚ್ಚರ ತಪ್ಪಬಾರ್ದು ಅನ್ನೋಂಥ ಮಾತನ್ನು ಹೇಳ್ತಾ ಜಾಸ್ತಿ ಮಾತಾಡಿ ಹೋಗಿಲ್ಲ. ಮಕ್ಕಳಲ್ಲಿ ಬಿಸಿಲಿನಿಂದ ಇದೇ ವೇಳೆ SDM ಫಾರ್ಮಸಿಯ ಜನರಲ್ ಮ್ಯಾನೇಜರ್ ಡಾಕ್ಟರ್ ಮುರಳೀಧರ್ ರಾವ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಗುರುಮುಖೇನ ಏನು ಪಾಠ ಮಾಡ್ತಾರೆ ಅದು 25%. ಈ ವಿದ್ಯೆಯನ್ನು ಅರ್ಚನೆ ಮಾಡುವಾಗ ಗುರುಮುಖದಿಂದ ಬರುವಂತಹ ವಿದ್ಯೆ 25%. ಮಕ್ಕಳು ಅದನ್ನು ಪುನಃ ಮನನ ಮಾಡಿಕೊಂಡು ಅಧ್ಯಯನ ಮಾಡುವಾಗ ಪುನಃ 25%. ಮಕ್ಕಳು ಸಹಪಾಠಿಗಳೊಡನೆ ಮಾತಾಡಿಕೊಂಡು ಕೇಳುತ್ತಾ ತಿಳ್ಕೊಳ್ಳೋದು 25%. ಮತ್ತು 25% ಕಾಲಕ್ರಮೇಣ ಹೀಗೆ ಒಂದು ಜ್ಞಾನ ಸಿದ್ಧಿಯಾಗಬೇಕಾದ್ರೆ 100% ಜ್ಞಾನ ಸಿದ್ಧಿಯಾಗಬೇಕಾದ್ರೆ ಈ 4 ಅಂಗಗಳಿವೆ. ಗುರುಮುಖಿಯಲ್ಲಿ 25%, ಆ ಗುರುಗಳು ಕಲಿಸಿದ್ದನ್ನು ಪುನಃ ಸ್ವಂತ ಅಧ್ಯಯನ ಮಾಡಿಕೊಂಡು ಕಲಿಯುವಂಥದ್ದು ಪುನಃ 25%. ಮಕ್ಕಳು ತಮ್ಮ ಸಹಪಾಠಿಗಳೊಡನೆ ಕೇಳುತ್ತಾ ಕ್ವಶನ್ಸ್ ಕೇಳುತ್ತಾ ಡೌಟ್ಸ್ ಕೇಳುತ್ತಾ ಮಾತಾಡಿಕೊಳ್ಳುತ್ತಾ ಕಲಿಯುವಂಥದ್ದು 25%. ಹೀಗೆ ಈ ಕೊರೋನಾದಿಂದ ಎಷ್ಟು ನಾವು ಆನ್ಲೈನ್ ಕ್ಲಾಸ್ಗಳಂತ ಹೇಳಿದರೂ ಕೂಡ ಸಹಪಾಠಿಗಳನ್ನೇ ಮಾತನಾಡಿಕೊಂಡು ಆಟವಾಡಿಕೊಂಡು ಬೆರೆಯುತ್ತಾ ಕಲಿಯುವಂಥ ಒಂದು 25% ಕೊರತೆಯೇ ಆಗುತ್ತದೆ. ಶಾಲಾ ಹಳೆ ವಿದ್ಯಾರ್ಥಿಯಾಗಿರುವ ಸಚಿನ್ ಶೆಟ್ಟಿ ಅವರನ್ನ ಇದೇ ವೇಳೆ ವೇದಿಕೆಯಲ್ಲಿ ಗೌರವಿಸಲಾಯಿತು. ಈ ವೇಳೆ ಕಾಪು ವಿದ್ಯಾನಿಕೇತನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಪ್ರಾಂಶುಪಾಲರಾದ ಕಿಶೋರ್ ಶೆಟ್ಟಿ ವಂದಿಸಿದ್ರು. ಚೇತನ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಈ ವೇಳೆ ಕಾಪು ವಿದ್ಯಾನಿಕೇತನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ KP ಆಚಾರ್ಯ, ಕೋ ಮ್ಯಾನೇಜಿಂಗ್ ಟ್ರಸ್ಟಿ ಶ್ವೇತಾ ಕಾಪು, ಉಪ ಪ್ರಾಂಶುಪಾಲರಾದ ಸಾಕ್ಷಾತ್ UK, SCDCC ಬ್ಯಾಂಕ್ನ ನಿರ್ದೇಶಕ ಬೆಳಪೋ ದೇವಪ್ರಸಾದ್ ಶೆಟ್ಟಿ, ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಶೆಟ್ಟಿ ಸೇರಿದಂತೆ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಶಾಲಾರಂಭದ ಪ್ರಯುಕ್ತ ಪ್ರತಿ ತರಗತಿಯಲ್ಲಿ ಹುಲಿವೇಷ ಕುಣಿತದ ಮೂಲಕ ವಿದ್ಯಾರ್ಥಿಗಳನ್ನು ಮನರಂಜಿಸಿದ್ರು.
ಕ್ಯಾಮರಾ ಪರ್ಸನ್ ಪವನ್ ಕಾಜಿಮಡ್ಕ ಜೊತೆ ನಾಗೇಶ್ ಕಾಬೂರು, ವಿ4 ನ್ಯೂಸ್, ಕಾಪು.